ಮಂಗಳವಾರ ಸಂಜೆ ಹೊತ್ತಿಗೆ ಹಠಾತ್ತನೆ ಬೀಸಿದ ಭಾರೀ ಗಾಳಿಗೆ ಅಲ್ಲಲ್ಲಿ ಹಾನಿಯುಂಟಾಗಿದ್ದು, ರಸ್ತೆ ಬದಿಯಲ್ಲಿ ಮಾನವ ಜೀವಕ್ಕೆ ಹಾನಿಯುಂಟು ಮಾಡುವ ಫ್ಲೆಕ್ಸ್ ಬ್ಯಾನರ್ಗಳು ರಸ್ತೆಗೆ ಅಡ್ಡವಾಗಿ ಬಿದ್ದರೆ, ಕಲ್ಲಾಪು ಸಮೀಪ ಆರಂಭಗೊಂಡಿರುವ ತೊಕ್ಕೊಟ್ಟು ಉತ್ಸವದ ಶೀಟುಗಳೆಲ್ಲ ಗಾಳಿಗೆ ಹಾರಿ ಪ್ರದರ್ಶನ ತಾತ್ಕಾಲಿಕ ಸ್ಥಗಿತಗೊಂಡಿದೆ. ಸಂಜೆ 5ರ ವೇಳೆಗೆ ಸುಮಾರು ಅರ್ಧ ಗಂಟೆಯ ಕಾಲ ಉಳ್ಳಾಲ ತಾಲೂಕಿನಾದ್ಯಂತ ಭಾರೀ ಗಾಳಿ ಬೀಸಿದೆ. ಪರಿಣಾಮವಾಗಿ ದಾರಿಯುದ್ದಕ್ಕೂ ಅಳವಡಿಸಿರುವ ಮಾರಕ ಫ್ಲೆಕ್ಸ್ಗಳು, ಕಟ್ಔಟ್ಗಳು ರಸ್ತೆಗೆ ಉರುಳಿದವು. ತೊಕ್ಕೊಟ್ಟು ಕಲ್ಲಾಪು ಸಮೀಪ ಆಯೋಜಿಸಲಾದ ತೊಕ್ಕೊಟ್ಟು ಉತ್ಸವದ ತಗಡು ಶೀಟುಗಳೆಲ್ಲವೂ ಹಾರಿ ಹೋಗಿ ಇಂದು ನಡೆಯಬೇಕಿದ್ದ ಪ್ರದರ್ಶನ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಳ್ಳಾಲ. Pull up the flicks and I take it down gear. Pull up the hands and I feel more beer. I dig a don, I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.